ಕೋವಿಡ್ನಿಂದಾಗಿ ಸಾಕಷ್ಟು ಮಂದಿ ತೊಂದರೆಗೆ ಒಳಗಾಗಿದ್ದಾರೆ. ಕಡು ಬಡವರ ಕೈಯಲ್ಲಿ ಕೆಲಸ ಇಲ್ಲದೆ ಒಪ್ಪೊತ್ತಿನ ಊಟಕ್ಕೂ ಪರದಾಡುವ ಪರಿಸ್ಥಿತಿ ಬಂದೊದಗಿದೆ. ಕಷ್ಟದ ಸಮಯದಲ್ಲಿ ಬಡವರಿಗೆ ಮತ್ತು ಕೊರೋನಾ ವಾರಿಯರ್ಸ್ಗಳಿಗೆ ಪತ್ರಕರ್ತರಿಗೆ ನನ್ನ ಕೈಲಾದಷ್ಟು ಸಹಾಯವನ್ನ ಮಾಡುತ್ತಾ ಬಂದಿದ್ದೇನೆ ಎಂದು ಕಾಂಗ್ರೆಸ್ನ ಚಿಕ್ಕೋಡಿ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷ ಅಸ್ಲಾಂ ನಾಲಬಂದ ಹೇಳಿದರು. ಎಲ್ಲ ನನ್ನ ಮನಸ್ಸಿಂದ ಇವತ್ತು ಕನಸಿಗೆ ಕೊರೋನಾ ಬಂದಿದ್ದ ಸಂಬಂಧ ಎಲ್ಲರೂ ಅಡಚಣೆ ಇದ್ರಾಗೆ ಇವ್ರು ಅಷ್ಟೇ ಇಲ್ಲ, ಉಳಿಸಿದವ್ರಿಗೆ ಭೀ ನಮ್ಮ ಕೈಯಿಂದ ಎಷ್ಟು ಆಗ್ತೈತೆ ಅಷ್ಟು ನಾವು ಇದು ಕೀಟ್ಗಳು ಒಂದು ತಿಂಗಳು ತಿನ್ಬೇಕಂದ್ರೆ ಬ್ಯಾಳಿ ಅಕ್ಕಿ ಇದೆಲ್ಲ ಕಂಪಲ್ಸರಿ ಹಾಗೆ ಒಂದು ಕಿಟ್ ಮಾಡಿ ಎಲ್ಲ ನನ್ನ ಕೈಯಿಂದ ಎಷ್ಟು ಆಗ್ತೈತೆ ಅಷ್ಟು ಸಹಾಯ ಮಾಡ್ಲತ್ತೀನಿ ಎಲ್ಲ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ತಮ್ಮ ನಿವಾಸದಲ್ಲಿ ಕೊರೋನಾ ವಾರಿಯರ್ಸ್ಗಳಿಗೆ, ಪತ್ರಕರ್ತರಿಗೆ ಹಾಗೂ ಕಡುಬಡವರಿಗೆ, ದೀನದಲಿತರಿಗೆ 1 ತಿಂಗಳಿಗೆ ಆಗುವಷ್ಟು ರೇಷನ್ ಕಿಟ್ ಅನ್ನು ಹಂಚಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಅಥಣಿ ಕಾಂಗ್ರೆಸ್ ಮುಖಂಡರಾದ ಬಾಬು ಕೇಮಲಾಪುರ ಅವರು ಮಾತನಾಡಿ, ಅಸ್ಲಾಂ ನಾಲಬಂದ ಅವರು ಸುಮಾರು 30 ವರ್ಷಗಳಿಂದ ವರ್ಷಕ್ಕೆ ತಮ್ಮ ಆದಾಯದಲ್ಲಿ ಬಂದ ಅರ್ಧದಷ್ಟು ಭಾಗವನ್ನು ಸುಮಾರು 15 ಲಕ್ಷಕ್ಕೂ ಹೆಚ್ಚು ತಮ್ಮ ಸ್ವಂತ ಖರ್ಚಿನಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಸಹಾಯವನ್ನ ಮಾಡುತ್ತಾ ಬಂದಿದ್ದಾರೆ ಎಂದು ಹೇಳಿದರು. ಕೊರೋನಾ ಮಹಾಮಾರಿಗೆ ಏನಿದೆ ಬಂದೈತಿ ಅಸ್ಲಾಂ ನಾಲಬಂದ ಅವರು ಸತತ ಒಂದು 10-15 ವರ್ಷದಿಂದ ಮಂದಿಗೆ ಸೇವೆ ಮಾಡ್ಕೊತ ಅವರು ಬಡವರು ಬಗ್ಗರು ಅವರು ಇವರು ಅಂತ ಅನ್ನಲ್ದ ಎಲ್ಲ ಅವ್ರು ಏನೇ ಕೊಡ್ಕೋತ ಬರ್ತಾರೆ. ಮುಂದೆ ದೇವರವ್ರಿಗೆ ಮುಂದಾದರೂ ಹಿಂಗೆ ಕೊಡ್ಕೋತ ಇರಲಿ, ನಮ್ಮ ಸಮಾಜದಿಂದ ಅವರು ಮುಂದೆ ಒಂದು ಚಲೋ ದಗನ ಮಾಡ್ಲತ್ತಾರ, ಮುಂದೆ ಮಾಡ್ಕೋತ ಇರಲಿ ಅಂತ ಒಂದು 2 ಮಾತು. ಹಬ್ಬದ ಟೈಮ್ದಾಗ ಒಂದು 400ರಿಂದ 500 ಕಿಟ್ ಕೊಟ್ಟಾರ ಅವರು. ಮತ್ತು ಪ್ರತಿ ವರ್ಷದಾಗ ಒಂದು 10-15 ವರ್ಷ ಅದು ಕೊಡ್ಕೋತ ಬಂದಾರ. ಮತ್ತು ಬಡ್ರು ಅನ್ನಂಗೆಲ್ಲ ಸಾವುಕಾರ ಎಲ್ಲರಿಗೂ ಏನು ಬಂದು ಸಹಾಯ ಮಾಡ್ಕೋತ ಅದಾರ ಅವ್ರು. ಮತ್ತು ಜಾತಿ ಧರ್ಮ ಗಿರ್ಮ ಅದಂತೂ ಒಪ್ಪಂಗಿಲ್ಲ, ನಾವು ಅಂತೂ ಒಪ್ಪಂಗಿಲ್ಲ. ನಮ್ದಂತೂ ಇತಿಹಾಸ ಐತಿ ಅದ್ನಾಗ. ನಾವಂತೂ ಮೊದಲೇ ಹಿಡಿದು ಪ್ಯಾಟ ಕೂಡೇ ಬಂದಿದ್ದೈತಿ, ಎಲ್ಲರೂ ಕೂಡಿ ಬಂದಿದ್ದ. ಅವರು ಅಸ್ಲಾಂ ಅವರು ಆ ಟೈಪ್ ಅವರು ಮುಂದೆ ವರ್ಷ ನಡೆಸೋದನ್ನ ಹೊಂಟಾರ. ನಿಮ್ಮ ಹೆಸರು? ನನ್ನ ಹೆಸರು ಬಾಬು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರಾದ ಸೈಯದ್ ಅಮೀನ್ ಗದ್ಯಾಳ, ಬಾಬು ಖೇಮಲಾಪುರ, ಸಬೀರ್ ಸಾತಬಚ್ಚೆ ಮುಂತಾದವರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ವಿ4 ನ್ಯೂಸ್, ಅಥಣಿ.